ನಿತಿನ್, ನಾನು ತುಂಬಾ ಸಲ ಹೇಳಿದ್ದೇನೆ, ಸ್ವಾಮೀಜಿಗಳ ಸಮ್ಮುಖದಲ್ಲಿ ನಾನು ಹೇಳತಕ್ಕಂಥದ್ದು, ಇಡೀ ವಿಶ್ವದಲ್ಲಿ ಮುಸಲ್ಮಾನರು ನಮ್ಮ ಧರ್ಮವನ್ನ ಆಚರಣೆ ಮಾಡಿಕೊಂಡು ಇಷ್ಟು ಶಾಂತಿಯಿಂದ ಬದುಕುವಂತ ಒಂದು ದೇಶ ಇಡೀ ವಿಶ್ವದಲ್ಲಿ ಇದ್ರೆ ಅದು ನಮ್ಮ ಭಾರತ, ಹಿಂದೂಸ್ತಾನ. ಇಲ್ಲಿ 85% ಹಿಂದೂಗಳ ಮಧ್ಯೆ ಸುಖ, ಶಾಂತಿ, ನೆಮ್ಮದಿಯ ಜೊತೆಯಲ್ಲಿ ನಮ್ಮ ಕುರಾನ್, ನಮ್ಮ ಹದೀಸ್ ಏನು ಹೇಳಿದೆ ಅದನ್ನು ಪಾಲನೆ ಮಾಡಿಕೊಂಡು ಬದುಕುವಂತ ಅವಕಾಶ ಕೊಟ್ಟಂತ ದೇಶ ಇದು. ಈಗ ಏನು ಹೈದರ್ ಅಲಿ ಅವರು ಹೇಳಿದ್ದಾರೆ, ಅವರು ಹೇಳುವಾಗ ನನ್ನ ಮೈ ಕೂಡ ಜುಮ್ಮಾಯಿತು. ಆದ್ರೆ ಅದು ನನ್ನ ಹೃದಯದಲ್ಲಿ, ನನ್ನ ಮನೆಯಲ್ಲಿ, ನನ್ನ ಮನಸ್ಸಿನಲ್ಲಿ, ನನ್ನ ಕುಟುಂಬ ಮತ್ತು ನನ್ನ ವ್ಯಾಪ್ತಿಯಲ್ಲಿ ಇರುವಂತದ್ದು. ಇದನ್ನ ಇತರರ ಮೇಲೆ ಹೇಳಲಿ ಅಂತೇಳಿ ನಮ್ಮ ಧರ್ಮವು ಹೇಳಲಿಲ್ಲ, ನಾವು ಹೇರುವುದೂ ಇಲ್ಲ. ಈಗ ಅಲ್ಲಿ ಸಿದ್ದೀಕ್ ಕೂತಿದ್ದಾರೆ, ಸಿದ್ದೀಕನ್ನು ನೀವು ಗೌರವಿಸಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಸಿದ್ದೀಕನ ಮಾತು, ಸಿದ್ದೀಕನ ನಡೆ, ಹೌದಲ್ವಾ? ಆ ನಡೆ ಮತ್ತು ಮಾತಲ್ಲಿ ವಿರೋಧ ಇದ್ರೆ ಅವರಿಗೆ ಯಾರು ಗೌರವ ಕೊಡುವುದಿಲ್ಲ. ಹಾಗಿರ್ಬೇಕಾದ್ರೆ ನಾವು ನಮ್ಮ ಧರ್ಮದಲ್ಲಿ ಜೀವಿಸುವ ಎಲ್ಲ ಅವಕಾಶ ಕೊಟ್ಟಿದ್ದಾರೆ ಈ ದೇಶ, ಈ ದೇಶದ ಬಹುಸಂಖ್ಯಾತ ಬಾಂಧವರ ಮಧ್ಯೆ ಸುಖ ಶಾಂತಿಯಿಂದ ನಾವಿದ್ದೇವೆ, ಅದನ್ನು ನಾವು ಪಾಲಿಸ್ತೇವೆ. ಆದ್ರೆ ಅದನ್ನು ಮಾಧ್ಯಮದಲ್ಲಿ ನಾವು ಇತರರಿಗೆ ಹೇಳುವಂತದ್ದಲ್ಲ, ಅದು ಸಂದೇಶ ಕೊಡುವಂತದ್ದು ಸರಿ, ಆದ್ರೆ ಬಹಳ ಸುಂದರವಾಗಿ ಬದುಕಿದ್ದೇವೆ, ಅದೇ ವಾತಾವರಣ ಇದೆ. ಈಗ ಸ್ವಾಮೀಜಿಗಳು ಹೇಳಿದ ಹಾಗೆ ನೀವು ನಿಮ್ಮ ಹಾಗೆ ನೀವು ಎಲ್ಲವೂ ಸತ್ಯ, ನಿಮ್ಮ ಪಾಲಿಗೆ ಅದನ್ನು ಕರ್ತವ್ಯ ನೀವು ಮಾಡ್ಲೇಬೇಕು ಅಂತ. ಈಗ ಸ್ವಾಮೀಜಿಗಳಾದವರು ಮುಸಲ್ಮಾನರಿಗೆ ಏನು ಸಂದೇಶ ಕೊಡ್ತಾರೆ, ನೀವು ಮೊದಲು ನೈಜ ಮುಸಲ್ಮಾನರಾಗಿ ನಿಮ್ಮ ಧರ್ಮ, ನಿಮ್ಮ ಏನು ಹೇಳ್ತದೆ ಅದರ ಹಾಗೆ ನೀವು ಪಾಲನೆ ಮಾಡದಿದ್ರೆ ನೀವು ಮುಸಲ್ಮಾನರಲ್ಲ, ನೀವು ನೈಜ ಮುಸಲ್ಮಾನರಾಗದಿದ್ರೆ ನಿಮ್ಮನ್ನು ಯಾರು ಗೌರವಿಸುವುದಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಆಕಾಶ ಪ್ರತಿಯೊಂದು ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿ ಗಚ್ಚತಿ, ಎಷ್ಟು ಸುಂದರವಾದ ಪದ, ಎಷ್ಟು ಸುಂದರವಾದ ಪದ. ಅದು ಈ ದೇಶದ ಆ ಹಿಂದೂ ಬಾಂಧವರು ಕೊಟ್ಟಂತ ಸಂಸ್ಕೃತಿ. ನಾನು ನನ್ನ ಮಾತಲ್ಲಿ ಹೇಳುವುದಾದ್ರೆ ಅಲ್ಲಾಹನಿಗೆ ನನ್ನ ವಿಧೇಯತೆ ಇದೆ, ಅಲ್ಲಾಹನಿಗೆ ನನ್ನ ಏನಿದೆ ಪೂಜೆ ಪುರಸ್ಕಾರ ಇದೆ, ಆದ್ರೆ ಮುಕ್ಕೋಟಿ ದೇವತೆಗಳನ್ನು ನಾನು ಗೌರವಿಸ್ತೇನೆ. ಇಲ್ಲಿರತಕ್ಕಂತ ದೈವ ದೇವತೆಗಳಿಗೂ ನಾನು ಗೌರವಿಸ್ತೇನೆ. ಇಲ್ಲಿರುವ ದೈವ ದೇವತೆಗಳ ಬಗ್ಗೆ ಸಾಸಿವೆ ಕಾಳಿನಷ್ಟು ನಾನು ಏನಾದ್ರೂ ಸಂಶಯ, ಒಂದು ದೈವ ದೇವತೆಗಳಿಗೆ ಸಾಸಿವೆ ಕಾಳಿನಷ್ಟು ಅಗೌರವ ಕೊಟ್ಟರೆ ನಾನು ಮುಸಲ್ಮಾನ್ಯ ಆಗುದಿಲ್ಲ ಅಂತ ನನ್ನ ಧರ್ಮ ಹೇಳಿದೆ. ಮತ್ತೆ ಚಿಂತೆ ಮಾಡ್ಲಿಕ್ಕೆ ಇಲ್ಲಲ್ಲ, ಅಲ್ಲಿ ಅವಕಾಶಗಳೇ ಇಲ್ಲ. ಈ ರೀತಿ ಬದುಕುವಂತ ವಾತಾವರಣ ಇಲ್ಲಿ ಆಗಬೇಕು, ಆಗ್ತಾ ಇದೆ, ಮುಂದೆ ಖಂಡಿತವಾಗಿಯೂ ಆಗುತ್ತೆ. ರಹೀಮ್ ಅವರ ಬಾಯಿ ಮಾತಿಗಡ್ಡ, ರಹೀಮ್ ಅವರ ಶಾಸ್ತ್ರದಲ್ಲಿ ತಾನು ಊಟ ಮಾಡುವ ಮೊದಲು ನೆರೆಕರೆಯವನು ಊಟ ಮಾಡಿದ್ದಾನೋ ಅಂತ ನೋಡ್ಬೇಕು. ಅವರಲ್ಲಿ ಅಷ್ಟು ಶಿಸ್ತು ಇದೆಯಲ್ಲ, ಅಷ್ಟು ಶಿಸ್ತಿದೆ ಇದೆ. ಹಾಗಿದ್ರೆ ಅಲ್ಲಿ ಹೇಳಿಲ್ಲಲ್ಲ, ಅವ ಯಾರು ಕಾಫಿರನು ಹೇಳಿಲ್ವಲ್ಲ, ನನ್ನವನಲ್ಲ ಅಂತ ಹೇಳಿರುವಂತ ಸ್ಪಷ್ಟ ಪದ. ನಿನ್ನ ನೆರೆಕರೆಯವನು ಹಸಿದಿರುವಾಗ ಹೊಟ್ಟೆ ತುಂಬ ಉಣ್ಣುವವನು ನನ್ನವನಲ್ಲ. ನಿನ್ನ ನೆರೆಕರೆಯುವ ಮುಸಲ್ಮಾನ ಅಥವಾ ಹಿಂದುವ ಅಥವಾ ಜೈನನ, ಕ್ರಿಶ್ಚಿಯನ, ಯಹೂದಿ ಅಂತ ಕೇಳಲಿಲ್ಲ. ಅದು ಆ ಮಾತೇ ಇಲ್ಲ ಅಲ್ಲಿ. ಅಷ್ಟು ಸುಂದರವಾದ ಪದಗಳು ನಾನು ಹೇಳುವುದಕ್ಕಿಂತ ಹೆಚ್ಚಾಗಿ ಅಲ್ಲಿ ಶ್ರೀಗಳು ಹೇಳುವಾಗ, ಅಲ್ಲಿ ಗೌರವ ಸ್ವಾಮೀಜಿಗಳು ಹೇಳುವಾಗ ಎಷ್ಟು ನಮಗೆ ಖುಷಿ ಆಗ್ತದೆ. ಈಗ ಸ್ವಾಮೀಜಿಗಳು ಹೇಳಬೇಕಾಗಿರ್ಬೇಕು ಅಂತ ವಾತಾವರಣ ನಾವು ನಿರ್ಮಾಣ ಮಾಡಿಕೊಡ್ಬೇಕು. ಅಲ್ಲಿ ಗೌರವಾನ್ವಿತ ಸ್ವಾಮೀಜಿಗಳು ಇತರ ಧರ್ಮದಲ್ಲಿ ನಮ್ಮಂತವರು ಆ ಒಳ್ಳೆಯ ವಾತಾವರಣ ನಾವು ನಿರ್ಮಾಣ ಮಾಡಿಕೊಡ್ಬೇಕು. ಸ್ವಾಮೀಜಿಗಳು ಎದೆ ತುಂಬಿ ಹೇಳುವ ರೀತಿಯ ವಾತಾವರಣ ನಿರ್ಮಾಣ ಮಾಡಿಕೊಡ್ಬೇಕು. ರೈಮುಚ್ಚಲ್ ಅವರೇ, ನಿಮ್ಮನ್ನ ಅನೇಕ ಡಿಬೇಟ್ ಗಳಿಗೆ ನಾನು ಕರೆದಿದ್ದೀನಿ, ಹಿಜಾಬ್ ವಿಚಾರವಾಗಿ ಅಥವಾ ಇನ್ನಿತರ ವಿಚಾರಗಳಿಗೆ ಕರೆದಿದ್ದೀನಿ, ಅಥವಾ ತಮ್ಮನ್ನ ನಾವು ನೋಡಿರುವಂತದ್ದು ಅಲ್ಪಸಂಖ್ಯಾತ ಮೋರ್ಚಾ ಉಪಾಧ್ಯಕ್ಷರು, ನಮ್ಮ ಬಿಜೆಪಿ ಮುಖಂಡರು, ಆ ರೀತಿ. ಬಟ್ ತಮ್ಮ ಹೇಳಿಕೆಗಳು, ತಮ್ಮ ಒಂದು ವಿಚಾರಧಾರೆಗಳು ನಿಜವಾಗ್ಲೂ ನಾನು ಇವತ್ತು ಹ್ಯಾಟ್ಸ್ ಆಫ್ ಹೇಳ್ತೀನಿ, ನಾನು ಸೆಲ್ಯೂಟ್ ಮಾಡ್ತೀನಿ. ನಿಜವಾಗ್ಲೂ ಕೂಡ ಈ ಒಂದು ವಿಚಾರಧಾರೆಗಳನ್ನ ನಾನು ಯಾವತ್ತೂ ಕೂಡ ಸ್ವಾಗತ ಮಾಡ್ತೀನಿ. ವಸುದೈವ ಕುಟುಂಬಕ್ಕ ಮತ್ತು ಸರ್ವೇ ಜನ ಸುಖಿನೋ ಭವಂತು, ನಾವು ಏನ್ ಬಾಯಿ ಮಾತಿಗೆ ಹೇಳ್ತೀವಿ ನೋಡಿ, ಅದನ್ನ ತಾವು ಹೇಳ್ತಾ ಇದ್ರ. ಅಂದ್ರೆ ನಮ್ಗೆ ಬೇಕಾಗಿರೋದು ಇದೆ, ಹಿಂದೂ ಮುಸಲ್ಮಾನ ಕ್ರೈಸ್ತರು ಎಲ್ಲರೂ ಕೂಡ ಒಟ್ಟಾಗಿರ್ಬೇಕು. ತಾವು ಆ ಒಂದು ವಿಚಾರವನ್ನ ಹೇಳ್ತೀರಾ, ಖುಷಿ ಆಗುತ್ತೆ, ನಿಜವಾಗ್ಲೂ ಖುಷಿ ಆಗುತ್ತೆ. ಈ ಒಂದು ಮನಸ್ಥಿತಿ ಪ್ರತಿಯೊಬ್ಬರು ಕೂಡ ಇರ್ಬೇಕು ಅನ್ನೋದು ನನ್ನ ಭಾವನೆ. ನೋಡಿ, ಮುಸಲ್ಮಾನರ ಮನಸ್ಥಿತಿ ಖುಷಿ ಆಯ್ತು, ಒಂದೇ ಮನಸ್ಥಿತಿ, ಅದು ಖುಷಿ ಆಯ್ತು. ಯಾಕಂದ್ರೆ ನಾನು ಹಸಿದಿದ್ದರೂ ಕೂಡ ಪಕ್ಕದವರು ಹಸಿದಿದ್ದಾರೆ, ಅವರಿಗೆ ಊಟವನ್ನ ಹಾಕುವಂತ ಮನಸ್ಥಿತಿ. ನೋಡಿ, ಒಬ್ಬ ತಂದೆ ಇಲ್ಲದ ಮಗುವಿನ ಮುಂದೆ ತನ್ನ ಮಗುವನ್ನು ಲಾಲಿಸಬೇಡ ಅಂತ ಹೇಳಿದೆ. ಆ ಮಗು ಹೇಳಿರುವ ಸಂದೇಶ ಕಟ್ಟುನಿಟ್ಟಾಗಿ ಹೇಳಿದೆ. ಇನ್ನೊಂದು ವಿಚಾರ ಹೇಳ್ತೀನಿ, ಮುಸಲ್ಮಾನರದೆಷ್ಟು ವಿಶಾಲದ ಮನಸ್ಸು ಅಂತ ಹೇಳಿದ್ರೆ, ದುಬೈಯಲ್ಲಿ ನಿಮ್ಗೆ ಗೊತ್ತಿದೆ ಇಸ್ಲಾಮಿಕ್ ಕಂಟ್ರಿ, ಅಲ್ಲಿ ಹಿಂದೂ ಬಾಂಧವರಿಗೆ ಒಂದು ದೊಡ್ಡ ಒಂದು ದೇವಸ್ಥಾನ ಕಟ್ಟುವೊಂದು, ಅದರಲ್ಲಿ ಬಿ ಆರ್ ಶೆಟ್ಟಿ ಅವರು ಕೂಡ ಇದ್ದಾರೆ, ಇದಾಗತ್ತೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಇಸ್ಲಾಂ ಕಂಟ್ರಿ, ಅದರಲ್ಲಿ ಪೂಜೆ ಪುರಸ್ಕಾರಗಳಿಗೆ ಏನು ತೊಂದರೆ ಇಲ್ಲ. ಇವರೊಂದು ಟೀಮ್ ಸೇರ್ಕೊಂಡು
ಸೀದಾ ಶೇಖ್ಗಳ ಹತ್ರ ಹೋಗ್ತಾರೆ, ವಿಚಾರವನ್ನು ಮಂಡಿಸ್ತಾರೆ, ಅವರನ್ನು ಬರಮಾಡಿಕೊಳ್ತಾರೆ. ರಾಷ್ಟ್ರೀಯ ಹೆದ್ದಾರಿ ಅಂತ ಹೇಳ್ತೀವಲ್ಲ, ಎಲ್ಲ ಕಡೆಯಿಂದ ರಾಷ್ಟ್ರೀಯ ಹೆದ್ದಾರಿ ತುಂಬಾ ಎಕ್ಸ್ಪೆನ್ಸಿವ್ ಪ್ಲೇಸ್ ಅದು. ಅಂತ ರಾಷ್ಟ್ರೀಯ ದುಬೈಯಿಂದ ಅಬುದಾಬಿಗೆ ಹೋಗುವ ರಸ್ತೆಯಲ್ಲಿ ರಹಬಾ ಎನ್ನುವ ಸ್ಥಳ 13.5 ಎಕರೆ ಜಾಗವನ್ನ ದೇವಸ್ಥಾನ, ಸುಂದರವಾದ ದೇವಸ್ಥಾನ ಕಟ್ಟಿ ಅದಕ್ಕೆ ಏನು ಬೇಕು ನಮ್ಮ ಸಹಕಾರ ಅಂತ ಕೇಳಿ ಕೊಟ್ಟು ಅವರಲ್ಲಿ ದೇವಸ್ಥಾನವನ್ನು ಕಟ್ಟಿಸುವಂತ ವ್ಯವಸ್ಥೆ ಮಾಡಿದ್ದು ಮುಸಲ್ಮಾನರ ಇತಿಹಾಸ. ಮುಸಲ್ಮಾನ ಹೃದಯ ವಿಶಾಲತೆ ಇಲ್ಲದವನು ಮುಸ್ಲಿಂ ಆಗ್ಲಿಕ್ಕೆ ಸಾಧ್ಯ ಇಲ್ಲ.